ಕ್ಷೇತ್ರದ ಪರವಾಗಿ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಇವತ್ತಿನ ಸಂಧ್ಯಾ ಹರಿನಾಮ ಸಂಕೀರ್ತನೆಯನ್ನು ನಡೆಸಲಿರುವವರು ಶ್ರೀ ಮಹಾವಿಷ್ಣು ದೇವಸ್ಥಾನ ಪಿಲಾರು ದಾರಂದ ಬಾಗಿಲು ತೊಕ್ಕೊಟ್ಟು. ಹಾಗೆ ಇವತ್ತಿನ ಗಣ್ಯರಾದ ಶ್ರೀಮತಿ ಮಲ್ಲಿಕಾ ಶ್ರೀ ಪ್ರಮೋದ್ ಶಾಂತಿ ಗರುಡಿ ಕ್ಷೇತ್ರ, ಇವರಿಗೆ ಕ್ಷೇತ್ರದ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಶೈಲಾಶ್ರೀ ಶ್ರೀ ಸಂದೀಪ್ ಪ್ರೊಪ್ರೈಟರಿ ಸಾಯಿ ಗಣೇಶ್ ಇಂಡಸ್ಟ್ರೀಸ್, ಇವರ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ನಂದಾದೀಪವನ್ನು ಬೆಳಗಿಸಲು ಬಂದಿರುತ್ತಾರೆ. ಇವರಿಗೆ ವಾರ್ಷಿಕೋತ್ಸವದ ಶುಭಾಶಯಗಳು ಹಾಗೂ ಆ ಪರಮೇಶ್ವರ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತಿದ್ದೇನೆ. ಶ್ರೀಮತಿ ಸುಪರ್ಣ ಹಾಗೂ ಶ್ರೀ ಕಿಶೋರ್ ಪುತ್ತರ್, ಇವರ ಸುಪರ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ನಂದಾದೀಪವನ್ನು ಬೆಳಗಿಸಲಿದ್ದಾರೆ. ಇವರು ಕೂಡ ಇವತ್ತಿನ ಅನ್ನದಾನ ಸೇವೆಯನ್ನು ನಡೆಸಲಿದ್ದಾರೆ. ಅದೇ ರೀತಿ ಶ್ರೀ ಸಂದೀಪ್ ಮತ್ತು ಶ್ರೀ ಶೈಲಶ್ರೀ ಅವರು ಕೂಡ ಇವತ್ತಿನ ಅನ್ನದಾನದ ಸೇವೆಯನ್ನು ನಡೆಸಲಿದ್ದಾರೆ. ಶ್ರೀ ಶರತ್ ಶ್ರೀಮತಿ ಶ್ರುತಿ ಶ್ಯಾಮ್ ಕುಂಪಲ, ಶ್ರೀ ಶರತ್ ಶ್ರೀಮತಿ ಶ್ರುತಿ ಶ್ಯಾಮ್ ಕುಂಪಲ, ಶ್ರೀ ವಿಜಯ್ ಮತ್ತು ಶ್ರೀಮತಿ ಸಿಂಧು ಚಿತ್ರಾಂಜಲಿ ನಗರ ಕುಂಪಲ, ಅದೇ ರೀತಿ ಭಜನಾ ತಂಡದಿಂದ ಯಾರಾದರೂ ಮುಖ್ಯಸ್ಥರು ಬಂದು ಶಾಲು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಗಣ್ಯರಿಂದ ನಂದಾದೀಪವನ್ನು ಪ್ರಜ್ವಲಿಸುವ ಕಾರ್ಯಕ್ರಮ.
ಅನುದಿನ